ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಕರೆಕ್ಟಾಗಿ 10:30 ಗಂಟೆಗೆ ಬರಬೇಕಂತೇಳಿ ಆದೇಶ ಇತ್ತು. ನಾನು ಕೂಡ ಬರ್ತೇನೆ ಅಂತ ಹೇಳಿದ್ದೆ. ಕೆಲವೊಂದು ತುರ್ತಾದ ಕಾರ್ಯಕ್ರಮ ಅಗತ್ಯವಾಗಿ ನಾನು ಹೋಗಲೇಬೇಕಾದ ಕಾರಣ ಬರುವಂಥ ಸಂದರ್ಭದಲ್ಲಿ ತಡವಾದಕ್ಕೆ ನಿಮ್ಮೆಲ್ಲರ ನನ್ನ ವಿಷಾದವನ್ನು ನಾನು ಇವತ್ತು ವ್ಯಕ್ತಪಡಿಸ್ತೇನೆ. ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಂಘಟನೆಯಲ್ಲಿ ಮತ್ತು ಕೆಲಸ ಮಾಡೋದ್ರಲ್ಲಿ ಮತ್ತೆ ನಂಬರ್ 1 ಅಂತ ತೋರಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಜಿಲ್ಲಾ ಮಟ್ಟದ ಕಾರ್ಯಕ್ರಮವೊಂದು ಗ್ರಾಮೀಣ ಮಟ್ಟದಲ್ಲಿರುವಂಥ ಮಂಚಿ ವ್ಯವಸಾಯ ಸೇವಾ ಸಹಕಾರ ಸಂಘ ಮತ್ತು ಬಂಟ್ವಾಳ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಜವಾಬ್ದಾರಿ ವಹಿಸಿಕೊಂಡಾಗ ಯಾವುದೇ ದೊಡ್ಡ ಮಟ್ಟದ ನಗರಕ್ಕೆ ಕಮ್ಮಿ ಇಲ್ಲದ ರೀತಿಯಲ್ಲಿ ಅತ್ಯುತ್ತಮವಾದ ಸುವ್ಯವಸ್ಥೆ ಮಾಡೋ ಜೊತೆಯಲ್ಲಿ ಸರ್ವರು ಕೂಡ ಎಲ್ಲರನ್ನು ಕೂಡ ವಿಶ್ವಾಸ ಪಡೆದುಕೊಂಡು ತನ್ನ 70ನೇ ವರ್ಷದ ಸಹಕಾರಿ ಸಪ್ತಾಹವನ್ನು ಮಂಚಿಯಲ್ಲಿ ಒಂದು ಐತಿಹಾಸಿಕವಾಗಿ ಮತ್ತು ಎಲ್ಲರೂ ಕೂಡ ನೆನಪಿಡುವಂಥ ಕಾರ್ಯಕ್ರಮವನ್ನು ಇದರ ಅಧ್ಯಕ್ಷರು ಮತ್ತು ನಿರ್ದೇಶಕರು ಜೊತೆ ಸೇರಿ ಮಾಡಿರುವುದು ಗ್ರಾಮೀಣ ಮಟ್ಟದ ಸಂಘಟಕದ ಕಿರೀಟ ಗಿಟ್ಟದ ಗರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಊರಿನ ಸರ್ವರನ್ನು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಸಹಕಾರಿ ಕ್ಷೇತ್ರ ನಮ್ಮ ಸಮಾಜದ ಬೆಳವಣಿಗೆಗೆ ಅಗತ್ಯವಾಗಿದ್ದಂಥ ಮತ್ತು ಬಲ ಸಹಕಾರ ಕೊಟ್ಟಂಥ ಕ್ಷೇತ್ರ. ಇವತ್ತು ನಮ್ಮ ಗ್ರಾಮೀಣ ಮಟ್ಟದ ಪ್ರದೇಶ ಭಾರತ ದೇಶದ ಉದ್ದಗಲ ಕೂಡ ಗ್ರಾಮೀಣ ಮಟ್ಟದಲ್ಲಿ ಕೂಡ ಇವತ್ತು ಭಾಳಷ್ಟು ಅಭಿವೃದ್ಧಿ ಹೊಂದಿ ಜನಸಾಮಾನ್ಯರು ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕು ಕಾಣುವಂಥ ಅವಕಾಶ ಇದ್ದಲ್ಲಿ ಅದಕ್ಕೆ ಪ್ರಮುಖ ಕಾರಣ ಅದು ಕೋಆಪರೇಟಿವ್ ಸೆಕ್ಟರ್ ಸಹಕಾರಿ ಕ್ಷೇತ್ರ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಯಾವೊಂದು ಕಾಲಘಟ್ಟದಲ್ಲಿ ಬಹುಶಃ ಇವತ್ತು ನ್ಯಾಷನಲೈಸೇಷನ್ ಬ್ಯಾಂಕ್ ಗ್ರಾಮೀಣ ಮಟ್ಟದ ಕೃಷಿಕರಿಗೆ ಮತ್ತು ಬಡವರಿಗೆ ಇವತ್ತು ಸಾಲ ಕೊಡಲಿಕ್ಕೆ ಬಹಳ ಕಷ್ಟವಾದ ಪರಿಸ್ಥಿತಿ ಇತ್ತ. ಹಾಗೆ ಬಹುಶಃ ಎದ್ದು ಸಂಘಟನೆಗೆ ಮುಂದೆ ನಿಂತು ಸಹಕಾರ ಕೊಟ್ಟದ್ದು ಅದು ಸಹಕಾರಿ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆರ್ಥಿಕವಾದ ಚಲನವಲನ ಒಂದು ಗ್ರಾಮೀಣ ಮಟ್ಟದಲ್ಲಿ ಪ್ರಾರಂಭವಾದದ್ದೇ ಅದು ಸಹಕಾರಿ ಕ್ಷೇತ್ರದ ಮುಖಾಂತರದಿಂದ ನಾವು ಇವತ್ತು ಆಲೋಚನೆ ಮಾಡಬೇಕು. ಯಾವ ಪ್ರದೇಶದಲ್ಲಿ ಆರ್ಥಿಕತೆ ಚಲನವಲನ ಇರುವುದಿಲ್ಲ ಆ ಪ್ರದೇಶ ಅಭಿವೃದ್ಧಿ ಆಗಲು ಕೂಡ ಸಾಧ್ಯ ಇಲ್ಲ. ಆದಾಗ ಪ್ರತಿಯೊಂದು ಈ ಒಂದು ಪ್ರದೇಶ ತಗೊಳ್ಬೇಕಾದ್ರೂ ಕೂಡ ಇಲ್ಲಿ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಆರ್ಥಿಕತೆ ಒಂದು ಚಲನವಲನ ಇಲ್ಲಿ ಬೇರೆ ಬೇರೆ ರೀತಿಯ ಜನರು ಇವತ್ತು ವ್ಯಾಪಾರ ಮತ್ತು ವಾಣಿಜ್ಯ ಬಿಸ್ನೆಸ್ ಎಲ್ಲ ಕೂಡ ಕೃಷಿಕರೆಲ್ಲ ಪ್ರಾರಂಭ ಮಾಡಬೇಕಾದಲ್ಲಿ ಪ್ರಮುಖ ಕಾರಣ ಅದು ಕೋಆಪರೇಟಿವ್ ಸೆಕ್ಟರ್. ಅದಕ್ಕೆ ಸಹಕಾರಿ ಕ್ಷೇತ್ರ ನಮ್ಮ ರಾಜ್ಯದ ಜಿಲ್ಲೆಯ ದೇಶದ ಬೆಳವಣಿಗೆಗೆ ಒಂದು ಕಾರಣದ ಕೈಗಳಾಗಿ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು ನಮಗೆಲ್ಲರಿಗೂ ಕೂಡ ಇವತ್ತು ತಿಳಿಯುವಂತಿರಬೇಕು ಮತ್ತು ಯುವ ಜನಾಂಗ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ನಾವು ಮಾತಾಡೋಕೆ ಹೇಳ್ತಾ ಇದ್ದು ನ್ಯಾಷನಲೈಸ್ ಬ್ಯಾಂಕೆಲ್ಲ ಕೂಡ ನಮ್ಮ ಪೇಪರ್ ಮತ್ತು ನಮ್ಮ RTC ಮತ್ತು ನಮ್ಮ ಜಾಗ ಎಷ್ಟಿದೆ ನೋಡಿಕೊಂಡು ಲೋನ್ ಕೊಡ್ತಾ ಇದ್ರಂತೆ. ಒಂದು ಜನಸಾಮಾನ್ಯರು ಮತ್ತು ರೈತರ ಮುಖವನ್ನು ನೋಡಿ ದುಡ್ಡು ಕೊಟ್ಟಂಥ ಬ್ಯಾಂಕ್ ಇದ್ದರೆ ಅದು ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಈ ರೀತಿಯಾಗಿ ಒಂದು ಬೆಳವಣಿಗೆ ದೊಡ್ಡ ಕೊಟ್ಟಂಥ ಸೆಕ್ಟರನ್ನು ಇನ್ನಷ್ಟು ಉತ್ತಮವಾಗಿ ತಗೊಂಡು ಜವಾಬ್ದಾರಿ ಅದು ಸರ್ವರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಭಾಳಷ್ಟು ಹಿರಿಯರು ಭಾಳಷ್ಟು ಅತ್ಯುತ್ತಮವಾಗಿ ಬಹುಶಃ ಇವತ್ತು ತಮ್ಮದ ಸೇವೆಯನ್ನು ಕೊಟ್ಟಿರ್ತಾರೆ. ಗ್ರಾಮೀಣ ಮಟ್ಟದಲ್ಲಿ ಕೂಡ ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಕೂಡ ಇವತ್ತು ಕೊಟ್ಟಿರ್ತಾರೆ. ಬಹುಶಃ ಗ್ರಾಮೀಣ ಮಟ್ಟದಲ್ಲಿ ಉಮರ್ಕುಂಜ ನೇತೃತ್ವದ ಎಲ್ಲ ಹಿರಿಯಕಿರ ಜೊತೆಯಲ್ಲಿ ಬಹುಶಃ ಅತ್ಯುತ್ತಮವಾಗಿ ಇವತ್ತು ಮಂಚಿ ವ್ಯವಸಾಯ ಸಹಕಾರ ಸಂಘ ನಡೀತಾ ಇದೆ. ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ಕೂಡ ಸಹಕಾರ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸುವಂತಹ ದೊಡ್ಡ ಮಟ್ಟದ ಒಂದು ಜನಜಾಗೃತಿ ಕಾರ್ಯಕ್ರಮ ಅಗತ್ಯ ಅಂತ ಭವಿಷ್ಯದ ದಿನಕ್ಕೆ ಅಗತ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ದೊಡ್ಡ ಮಟ್ಟದ ಜನಜಾಗೃತಿ ನಿಮ್ಮ ಮುಖಾಂತರ ಸಮಾಜದಲ್ಲಿ ಬರುವಂಥ ಅವಕಾಶ ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. 10 ಕೈಗಳು ಸೇರಿದರೆ ಯಾವ ಕೆಲಸವೂ ಕೂಡ ಇವತ್ತು ಫೇಲ್ ಆಗಲಿಕ್ಕೆ ಸಾಧ್ಯ, ಎಲ್ಲ ಕೂಡ ಯಶಸ್ಸು ಆಗ್ತದೆ. ಅದಕ್ಕಾಗಿ ಸಹಕಾರ ಕ್ಷೇತ್ರದ ಚಿಹ್ನೆಯ ಬಹುಶಃ ಕೈಗಳನ್ನು ಹಿಡ್ಕೊಂಡು ಇರುವಂಥದ್ದಲ್ಲಿ ಕೋಆಪರೇಟಿವ್ ಎಲ್ಲ ಸಹಕಾರ ಅಂದರೆ ಎಲ್ಲರೂ ಕೂಡ ಸಹಕರಿಸಿಕೊಂಡು ನಾವು ಉತ್ತಮವಾದ ಒಂದು ಉದ್ದೇಶದ ಕೆಲಸ ನಿರ್ವಹಿಸಿದರೆ ಆ ಎಲ್ಲ ಉದ್ದೇಶ ಕೂಡ ಪೂರ್ಣಗೊಳ್ಳುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಆ ಒಂದು ಉದ್ದೇಶ ಬಹುಶಃ ನಮ್ಮೆಲ್ಲರಿಂದ ಇರುವಂಥ ಅವಕಾಶ ಆಗಲಿ. ನಾನೊಬ್ಬ ಸೋದರನ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಹಿರಿಯರು ನಮಗೆ ಯಾವೊಂದು ಪರಂಪರೆ ಮತ್ತು ಸಂಸ್ಕೃತಿಯನ್ನು ಒಂದು ದೊಡ್ಡ ಮಟ್ಟ ಆಸ್ತಿ ಸಂಪತ್ತು ನಮಗೆ ಕೊಟ್ಟಿದ್ದಾರೆ. ಸಮಾಜ ಅದನ್ನು ಮುಂದುವರಿಸಿಕೊಂಡು ಜವಾಬ್ದಾರಿ ಈಗ ನಮ್ಮ ಯುವ ಜನಾಂಗದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇದಕ್ಕೆ ಸಹಕಾರ ಕೊಟ್ಟಂಥ ಬಹುಶಃ 70 ವರ್ಷದ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ಈಗ ಇದಕ್ಕೆ ಕೆಲಸ ನಿರ್ವಹಿಸುವಂಥ ಎಲ್ಲ ನಮ್ಮ ಮುಖಂಡರಿಗೂ ಕೂಡ ಮತ್ತು ಇದನ್ನು ಮುಂದೆ ತಗೊಂಡು ಬಂದಂಥ ಯುವ ಜನಾಂಗಕ್ಕೆ ಕೂಡ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ಈಗ ನನ್ನ ಪ್ರಸಾದ್ ಅವರು ಹೇಳ್ತಾ ಇದ್ದು 70 ವರ್ಷ ಸಹಕಾರ ಕ್ಷೇತ್ರಕ್ಕಾಯಿತು, ಮಂಚಿ ಕ್ಷೇತ್ರಕ್ಕೂ ಕೂಡ ವ್ಯವಸಾಯ ಬ್ಯಾಂಕಿಗೆ ಕೂಡ ಇವತ್ತು 70 ವರ್ಷದ ಸಂಭ್ರಮ ಆಚರಣೆ ಇವತ್ತು
ಮಾಡ್ತಾ ಇದೆ ಅಂತೇಳಿ. ಬಹುಶಃ ಅವತ್ತು ಪ್ರಾರಂಭ ಮಾಡಿದಂತಹ 70 ವರ್ಷಗಳ ಹಿಂದೆ ಅತ್ಯಂತ ದೂರದರ್ಶಿತ ಒಂದು ಯೋಜನೆ ಇಟ್ಟುಕೊಂಡು ಪ್ರಾರಂಭ ಮಾಡಿದಂಥ ಎಲ್ಲ ಹಿರಿಯರನ್ನು ನಾವು ಇವತ್ತು ಸ್ಮರಿಸಬೇಕಾಗ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರು ನಾವು ಸ್ಮರಿಸಿಕೊಂಡು ತದನಂತರ ಬಂದೆಲ್ಲ ಅಧ್ಯಕ್ಷರು ಸದಸ್ಯರು ಈಗಿನ ಅಧ್ಯಕ್ಷ ಎಲ್ಲರಿಗೂ ನಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟು ಒಂದು ಮಾದರಿಯಾದ ಒಂದು ವ್ಯವಸಾಯ ಸಹಕಾರಿ ಬ್ಯಾಂಕ್ ಆಗಿ ಬರಲಿ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ಅದರ ದೊಡ್ಡ ಮಟ್ಟದ ಒಂದು ಗೌರವ ಮತ್ತು ಕೊಡುಗೆ ಇದೆ. ಅದಕ್ಕಾಗಿ ಇಡೀ ಜಿಲ್ಲೆಯ ಸರ್ವ ಜನರು ಕೂಡ ನಾವಿವತ್ತು ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು ಬಹುಶಃ 70ನೇ ವರ್ಷ ಆಚರಣೆ ಆಗ್ತಾ ಇದೆ. 100ನೇ ವರ್ಷ ಆಗುವಾಗ ಏನೆಲ್ಲ ಕೆಲಸ ಕಾರ್ಯಗಳು ಆಗಿ ಭವಿಷ್ಯ ಜನಾಂಗಕ್ಕೆ ನಾವು ಬಿಟ್ಟು ಹೋಗಬೇಕಾ ಆ ಆಲೋಚನೆ ನಾವು ಮಾಡಿಕೊಂಡು ಅದಕ್ಕೆ ಈಗಾಗಲೇ ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಾರ್ಯತರ ಆಗಬೇಕಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸಿ ಬಹುಶಃ ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈಗಾಗಲೇ ಬಹುಶಃ 𝐼𝐻 ಅವರು ಹೇಳಿದರು ಬಹುಶಃ ಎಲ್ಲರೂ ಕೂಡ ಬೆಂಗಳೂರಿಗೆಲ್ಲ ಬಂದಿದ್ದಾರೆ ಅಂತೇಳಿ. ನಾನು ಅದನ್ನು ಹೇಳೋದು ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ಎಷ್ಟು ಜನ ನಿಮಗೆ ಬರಲಿಕ್ಕೆ ಸಾಧ್ಯವಿದೆ ತಾವೆಲ್ಲರೂ ಕೂಡ ಬೆಳಗಾವಿ ಅಧಿವೇಶನ ಕೂಡ ಬರಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಹಿಳೆಯರಿಗೇನು ತೊಂದರೆ ಇಲ್ಲ, ಉಚಿತ ಬಸ್ ಇದೆ, ಸೀದಾ ಕೂತ್ಕೊಂಡು ಅಲ್ಲಿ ಬಂದರೆ ಆಯಿತು. ಅಲ್ಲಿ ಬಂದ ನಂತರ ವ್ಯವಸ್ಥೆ ನಾವು ನೋಡಿಕೊಳ್ತೇವೆ, ಏನು ಟೆನ್ಷನ್ ನೀವು ಮಾಡಬೇಡಿ. ಬಹುಶಃ ಇವತ್ತು ಗಂಡಸರಿಗೆ ಬಹುಶಃ ಇವತ್ತೆಲ್ಲ ಬ್ಯಾಂಕಿನವರು ವ್ಯವಸ್ಥೆ ಮಾಡ್ತಾರೆ ಎಂಬ ವಿಶ್ವಾಸವು ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಾಗ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನನ್ನ ಸಹಕಾರ ಯಾವುದೇ ಅಗತ್ಯ ಇದ್ದರೂ ಕೂಡ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಸಹಕಾರವನ್ನು ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವು ಬಹುಶಃ ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಮುಖಾಂತರ ನನ್ನನ್ನು ಶಾಸಕನಾಗಿ ಮಾತ್ರ ಅಲ್ಲ ರಾಜ್ಯದ ಸಭಾಧ್ಯಕ್ಷ ಸ್ಥಾನ ಕೂತೊಂದು ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಅತ್ಯಂತ ಜವಾಬ್ದಾರಿತ ಸ್ಥಾನ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಅನುಗುಣವಾದ ಮತ್ತು ಸಂವಿಧಾನದ ನಿಯಮಕ್ಕೆ ಅನುಗುಣವಾಗಿ ನಡೆಸಲು ಸ್ಥಾನವನ್ನು ಉಳಿಸಿಕೊಳ್ಳಲು ಮತ್ತು ಗೌರವ ಉಳಿಸಿಕೊಳ್ಳಲು ನಿಮ್ಮೆಲ್ಲರ ಸಲಹೆ ಸೂಚನೆ ಮಾರ್ಗದರ್ಶನ ನಮಗೆ ಅತಿ ಅಗತ್ಯ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಇವತ್ತು ಸಭಾಧ್ಯಕ್ಷನಾಗಿರ್ಬೋದು ಅಥವಾ ಮುಂದೆ ಯಾವುದೇ ದೊಡ್ಡ ಸ್ಥಾನಕ್ಕೆ ಹೋಗೋದಿರ್ಬೋದು. ನಾನು ಎಲ್ಲಿದ್ದರೂ ಕೂಡ ನನ್ನ ಕ್ಷೇತ್ರದವರಿಗೆ ಜಿಲ್ಲೆಯವರಿಗೆ ನಾನು ಯುಟಿಕಾದರಾಗಿ ಶಾಸಕನಾಗಿ ಯಾವ ರೀತಿ ಹಿಂದೆ ಕೆಲಸ ಮಾಡ್ತಿದ್ದೇನೆ ಅದೇ ರೀತಿ ನನ್ನ ಕೆಲಸ ಮುಂದುವರಿಸಿಕೊಂಡು ಹೋಗ್ತೇನೆ. ಸೊ ನಿಮಗೆ ಯಾವುದೇ ಕೆಲಸ ಕಾರ್ಯ ನಮ್ಮ ಕಚೇರಿ ತೆರೆದಿಟ್ಟಿದೆ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಾನು ಬೀಳ್ಕೊಡ್ಲಿಕ್ಕೆ ಅವಕಾಶ ಕೊಡಬೇಕು ಕೇಳಿಕೊಳ್ಳುತ್ತಾ 𝐼𝐻 ಅವರಿಗೆ ಜಿಲ್ಲಾಧ್ಯಕ್ಷ ಎಲ್ಲ ನಮ್ಮ ಸಮಿತಿ ಸದಸ್ಯರಿಗೆ ಸರ್ವರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.